ನಮಸ್ಕಾರ ವೀಕ್ಷಕರೇ, ಟಿಡಿ ತಲಪಾಡಿ ಚಾನೆಲ್ಗೆ ಸ್ವಾಗತ. ನಾನು ಅಮಿತಾ ಆಚಾರ್ಯ. ಮಾವಿನಲ್ಲಿ ಸಿಹಿ ರುಚಿ ಇರುವಂತೆ, ಭತ್ತದ ಗಿಡ ತೆನೆಯನ್ನು ಹೊಂದಿರುವಂತೆ ಒಬ್ಬರನ್ನೊಬ್ಬರು ಹೇಗೆ ಬಿಟ್ಟಿರಲಾರವೋ ಅದೇ ರೀತಿ ನಮ್ಮ ಗೆಳೆತನವು ಅಷ್ಟೇ ನಿಜವು. ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಒಬ್ರು ಅತಿಥಿ ಬಂದಿದ್ದಾರೆ. ಸುಮಾ ಆಚಾರ್ಯ ಸಕಲೇಶ್ಪುರದಿಂದ. ಓಕೆ, ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸುಮಾ ಅವರೇ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ಓಕೆ, ನಮ್ಮ ಫ್ರೆಂಡ್ಶಿಪ್ ಅಂದ್ರೆ ನಮ್ಮ ಗೆಳೆತನ ಎಲ್ಲಿಂದ ಶುರು ಆಯ್ತು ಅನ್ನೋದು ನೆನ್ಪಿದ್ಯಾ? ನೆನ್ಪಿರ್ಲೇಬೇಕಲ್ಲ ಅದೊಂದು, ಯಾಕಂದ್ರೆ ಸ್ವೀಟ್ ಮೆಮೊರಿ ಅಂತ ಹೇಳ್ಬೋದು ಅಲ್ವಾ? ಯಾಕಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಈವರೆಗೂ ನಾವು ಮದ್ವೆ ಆದ್ರೂ ಕೂಡ ನಾವು ಈ ಮಟ್ಟದಲ್ಲಿ ಬಂದು ನಾವು ಇವಾಗ ಇಲ್ಲಿ ಬಂದು ನೀನು ಅಲ್ಲಿಂದ ಸಕಲೇಶ್ಪುರದಿಂದ ನೀವು ಇಲ್ಲಿ ಬರ್ಬೇಕಿದ್ರು ನಮ್ಮ ಫ್ರೆಂಡ್ಶಿಪ್ ಆತರ ಉಂಟದೆ ಎವರ್ ಗ್ರೀನ್ ಅಂತಲೇ ಹೇಳ್ಬೋದು ಅಲ್ವಾ? ಯಾವತ್ತೂ ಅದು ಹಚ್ಚ ಹಸಿರಾಗಿರುವಂತದ್ದು. ಇವಾಗ ನಾವು ಅದನ್ನೀಗ ನೆನಪಿಸುವ ಯಾವ್ದಂದ್ರೆ, ಫಸ್ಟ್ ನಮ್ ಫ್ರೆಂಡ್ಶಿಪ್ ಆಗ್ಬೇಕಿದ್ರೆ ಒಂದು ಗೃಹ ಪ್ರವೇಶದ ಒಂದು ಗೃಹ ಪ್ರವೇಶದಲ್ಲಿ ನಮ್ಮ ಫ್ರೆಂಡ್ಶಿಪ್ ಪರಿಚಯ ಆಯ್ತು. ಆ ಪರಿಚಯ ಆಗ್ಲಿಕ್ಕೆ ಕಾರಣನೂ ನಾನೇ. ಯಾಕಂದ್ರೆ ಅಲ್ಲಿ ನನ್ನ ತಮ್ಮ ಒಬ್ರು ಹರೀಶ್ ಆಚಾರ್ಯ ಇದ್ರಲ್ಲ, ಅವರ ಜೊತೆಗೆ ಚಿನ್ನದ ಕೆಲಸ ಕಲಿತಿದ್ದಲ್ಲ. ಅದೇ ರೀತಿ ನಿಮ್ಮ ಅಣ್ಣ ಕೂಡ ಅಲ್ಲಿ ಇಬ್ರು ಅಣ್ಣ ಅಂದಿರಲ್ಲ. ಹೇಳಿ, ನೀವು ಎಷ್ಟು ಮಕ್ಕಳು? ನಾವು 3 ಜನ ಮಕ್ಕಳು, 2 ಅಣ್ಣಂದಿರು, ನಾನು ಒಬ್ಳೆ. ಅವರು ನಮ್ಮ ಅಣ್ಣ ಅಲ್ಲಿ ಮನೆ ಹೋಗ್ಲಿತ್ತ ಅವ್ರ ಭಾವನ ಮನೆಯಲ್ಲಿ, ಅವ್ರ ಮನೆಯಲ್ಲಿ ಚಿನ್ನದ ಕೆಲಸ ಮಾಡ್ತಾ ಇದ್ರು, ದೇರಳಕಟ್ಟೆ ಮಂಗಳೂರು ಅಂತ. ಹಾಗೆ ಅವರು ಫಂಕ್ಷನ್ಗೆ ಅಲ್ಲಿ ಬಂದಿದ್ರು. ಹಾಗೆ ನಮ್ಮನ್ನು ಕರೆದಿದ್ರು, ನಾವು ಹೋಗಿದ್ವಿ ಅಲ್ಲಿಗೆ. ಹಾಗೆ ಅಲ್ಲಿ ಇವ್ರದ್ದು ನಂಗೆ ಪರಿಚಯ ಆಯ್ತು. ಅಲ್ಲಿ ಇವರು ಹೊರಗಡೆ ಇದ್ರು ಫಂಕ್ಷನ್ ಅಲ್ಲಿ, ನಮ್ಗೆ ಯಾರು ಇರ್ಲಿಲ್ಲ, ಮಾತನಾಡ್ಲಿಕ್ಕೆ ಬೋರ್ ಆಗ್ತೈತೆ. ಅವಾಗ ಇವ್ರ ಹತ್ರ ಸುಮ್ನೆ ಮಾತನಾಡಿದ್ವಿ ಹೀಗೆ ಅಂತ. ಆಮೇಲೆ ಇವಳು ನಂಬರ್ ಕೊಟ್ರು. ಸ್ಟಾರ್ಟಿಂಗ್ ಹಾಗೆಲ್ಲ ನಾನೇನ್ ಮಾಡಿದೆ, ನನ್ ಜೊತೆ ಅಮ್ಮ ಇದ್ರ, ಆವಾಗ ನಾನು ನೋಡುವಾಗ ನನ್ಗೆ ಯಾಕೋ ಈ ಹುಡುಗಿ ನನ್ಗೆ ಸ್ವಲ್ಪ ಸೂಟೇಬಲ್ ಆಗ್ಬೋದು ನನ್ನ ಫ್ರೆಂಡ್ಶಿಪ್ಗೆ ಅಂತ ಅನ್ಸಿತ್ತು. ಅದಕ್ಕೆ ನಾನು ಹೀಗೆ ಮಾತಾಡಿದೆ. ಸ್ಟಾರ್ಟಿಂಗ್ ಅಂದ್ರೆ, ನೀವು ನಿಮ್ಮ ಮನೆಯಲ್ಲಿ ಎಲ್ಲಿಂದ ಬಂದಿರೋದು ಆತರ ಸ್ಟಾರ್ಟ್ ಮಾಡಿದ್ದಲ್ವ ಮಾತಾಡ್ಲಿಕ್ಕೆ. ಅವಾಗ ಹೌದು, ನನ್ನ ಅಣ್ಣ ಇಲ್ಲೇ, ನನ್ನ ತಮ್ಮ ಕೂಡ ಇಲ್ಲೇ ಕೆಲಸ ಮಾಡ್ತಾರೆ, ಹಾಗೆ ಬಂದದ ಅಂತ ಹೇಳಿ. ಮತ್ತೆ ನಾವೇನ್ ಮಾಡಿದ್ವಿ ಅಂದ್ರೆ, ಅಮ್ಮನವ್ರು ಅಲ್ಲೇ ಇದ್ರು, ಮೇಲೆ ಸ್ಲ್ಯಾಪಿಗೆ ಹೋದ್ವಿ ಅಲ್ಲ. ಕರೆಕ್ಟ್, ಅವರನ್ನ ಅಲ್ಲೇ ಬಿಟ್ಟು ನಾವಿಬ್ರು ಮಾತನಾಡ್ತಾನೆ ಇದ್ವಿ. ಸ್ಲ್ಯಾಪಿಗೆ ಹೋದೆವು. ಹೋಗಿ ಆವಾಗ ನನ್ನ ಅಮ್ಮ ಹುಡುಕ್ತಾ ಇದ್ರು, ಎಲ್ಲಿ ನನ್ನ ಅಮ್ಮ ಕೂಡ ಅಷ್ಟೇ. ನಿಮ್ಮ ಮಗಳಿಲ್ವಾ? ಇಲ್ಲ, ನಮ್ಮ ಮಗಳು ಕೂಡ ಇಲ್ಲ. ಇವ್ರು ಎಲ್ಲಿ ಹೋದ್ರು? ಆ ಟೈಮಲ್ಲಿ ಮೊಬೈಲ್ ಇಲ್ಲ ಕೈಯಲ್ಲಿ. ಹೌದು, ಮೊಬೈಲ್ ಇರ್ಲಿಲ್ಲ. ಆವಾಗ ಏನಾಯ್ತಂದ್ರೆ, ಈಗ ಅಲ್ಲಿ ನಾವು ಮಾತಾಡಿದೆವು, ಮತ್ತೆ ನಮ್ಗೆ ಹೇಗೆ ವಾಪಸ್ ನಾವು ನಮ್ಮ ಫ್ರೆಂಡ್ಶಿಪ್ ಉಳಿಬೇಕು ಅನ್ನೋದು ಯೋಚನೆ ಆಗಿ ಮನೆಯಲ್ಲಿರುವಂತಹ ಒಂದು ಮೊಬೈಲ್, ಅಮ್ಮನ ಮೊಬೈಲ್, ನಿಮ್ಮ ಮನೆಯಲ್ಲಿ ಅಮ್ಮನ ಮೊಬೈಲ್ ನಂಬರ್ ನಾವಿಬ್ರು ನಂಬರ್ ಕೊಟ್ಟು ನಂಬರ್ ಸೇವ್ ಮಾಡಿ, ಆಮೇಲೆ ಹೋಗುವಾಗ ಹೊರಟು ಊಟ ಮಾಡಿ ಎಲ್ಲ ಹೋಗುವಾಗ ಕಾಲ್ ಮಾಡು ಅಂತ ಹೇಳಿದ್ವಿ. ಅಲ್ಲಿಂದ ಶುರುವಾದ ನಮ್ಮ ಫ್ರೆಂಡ್ಶಿಪ್. ಮತ್ತೆ ಹೆಚ್ಚಾಗಿ ನಾವು ಮೀಟ್ ಆಗ್ತಿದ್ದದ್ದು ಅಂದ್ರೆ ವಿಶ್ವಕರ್ಮ ಪೂಜೆ ಎಲ್ಲಿ ಆಗ್ತಿದ್ದದ್ದು ಅಂದ್ರೆ ಬಿಸಿ ರೋಡ್. ಹೌದು. ಆಮೇಲೆ ಇನ್ನೊಂದು ಗಾಣದ ಪಡ್ಪು. ಇನ್ನೊಂದು, ನಾನಲ್ಲಿ ಆಫೀಸ್ಗೆ ಹೋಗುವಾಗ ಇವಳು ಆಫೀಸಿಗೆ ಬರ್ತಾ ಇದ್ಲು. ಅಂದ್ರೆ ಇವಳನ್ನ ನಾನು ವೇಟ್ ಮಾಡಿಸೋದು, ಚೂರು ನಿಲ್ಲು ಅಂತ. ಇವಳನ್ನು ವೇಟ್ ಮಾಡಿಸಿ ಒಂದು 1/4 ಗಂಟೆ, ಅರ್ಧ ಗಂಟೆ ವೇಟ್ ಮಾಡ್ತಾ ಇದ್ಲು ಹೊರಗಡೆಯಿಂದ. ಪಾಪ ಅಷ್ಟು ಹಿಂಸೆ ಕೊಡ್ತಾ ಇದ್ದೆ. ಅಂದ್ರೆ ನಂಗೆ ಅಲ್ಲಿ ವರ್ಕ್ ಚೂರು ಬಿಸಿ, ಹಾಗೆ ಫ್ರೀ ಮಾಡಿ ಬರ್ಲಿಕ್ಕಾಗಲ್ಲ, ಅದಕ್ಕೆ ಅರ್ಧ ಗಂಟೆ ವೇಟ್ ಮಾಡ್ತಾ ಇದ್ಲು. ಆಮೇಲೆ ಮದುವೆ ಎಲ್ಲ ಆಯ್ತು. ಮದುವೆಗೆ ಬಂದಿದ್ನ ಆಗ್ಲಿಲ್ಲ, 1 ನಿಮಿಷ. ಆಮೇಲೆ ಏನಾಯ್ತಂದ್ರೆ, ಇವಳು ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತಿದ್ದಾಳೆ, ಯಾಕೋ ಅರ್ಜೆಂಟ್ ಅಲ್ಲಿ ಇದ್ದಾಳೆ ಅಂತ ಅನ್ಸುತ್ತೆ ಅಲ್ವಾ ಸುಮಾ? ಓಕೆ, ಏನಂದ್ರೆ ಆಮೇಲೆ ನಾವು ವಿಶ್ವಕರ್ಮ ಪೂಜೆಗೆ ಮುಂಚೆ ನಾವು ಕಾಲ್ ಮಾಡ್ತಾ ಇದ್ದೆವು. ನಾನು ಇವಳು ಕಾಲ್ ಮಾಡ್ತಾ ಇದ್ಲು ಅಲ್ವಾ? ನೀನ್ ಕಾಲ್ ಮಾಡ್ತಾ ಇದ್ವಿ. ಆವಾಗ ನಾನು ವಿಶ್ವಕರ್ಮ ಪೂಜೆಗೆ ಬರ್ತಿದ್ದೇನೆ, ನೀನ್ ಕೂಡ ಬಾ ಅಂತ ಹೇಳ್ತಿದ್ದೆ ಅಲ್ವಾ?
ಹೌದೌದು. ಆವಾಗ ಅಲ್ಲಿ ನಾವು ಮೀಟ್ ಆಗ್ತಾ ಇದ್ದೆವು. ಆವಾಗ ಮೀಟ್ ಆಗಿ ಊಟ ಆಗಿ ಹೋಗುವ ತನಕ ಕೂಡ ನಮ್ಗೆ ಟೈಮ್ ಹೋಗುದೇ ಗೊತ್ತಾಗ್ತಿರ್ಲಿಲ್ಲ. ಹೋಗುವಾಗ ಮಾತನಾಡುವಾಗ ಇವ್ರ ಅಮ್ಮ ಬಾ ಬಾ ಹೋಗುವ ಟೈಮ್ ಆಯ್ತಾ ಟೈಮ್ ಆಯ್ತು ನಾವು ಮಾತನಾಡದೆ ಬಿಡ್ತಾ ಇಲ್ಲ, ಮಾತನಾಡಿದ್ರಲ್ಲೇ ಇದ್ದೀವಿ. ಹೌದು, ಖುಷಿ ಆಗ್ತಿತ್ತು. ಅಂದ್ರೆ ಆ ತರ ಏನಾಯ್ತಂದ್ರೆ ಹಾಗೆ ಮತ್ತೆ ಮನೆಗೆ ಹೋದ್ಮೇಲೆ ಕಾಲ್ ಮಾಡ್ತಾ ಇದ್ದೆವು, ಕಾಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದೆವು. ಅದೇ ರೀತಿ ಮುಂದುವರಿತಾ ಇತ್ತು ನಮ್ಮ ಫ್ರೆಂಡ್ಶಿಪ್. ಆದ್ರೂ ನಾನು ಅವಳ ಮನೆಗೆ ಹೆಚ್ಚಾಗಿ ಹೋಗ್ತಿರ್ಲಿಲ್ಲ, ಯಾಕಂದ್ರೆ ನನ್ನ ಅಮ್ಮ ತುಂಬಾನೇ ಸ್ಟ್ರಿಕ್ಟ್. ಹಾಗಾಗಿ ನಮ್ಮ ಅಮ್ಮ ಬಿಡ್ತಿರ್ಲಿಲ್ಲ ಹಾಗೆಲ್ಲ. ಫ್ರೆಂಡ್ ಮನೆ ಆಗ್ಲಿ ಯಾರ ಮನೆ ಆದ್ರೂ ಹೋಗುದು ಬೇಡ, ಅವಳು ಬರ್ಲಿ ತೊಂದ್ರೆ ಇಲ್ಲ ಅಂತ ಹೇಳ್ತಿದ್ರು. ಆದ್ರೂ ಇವಳು ಪಾಪ ನಾನ್ ಬರ್ಲಿಲ್ಲ 2-3 ಸಲ ಹೋಗಿದ್ದೆ ಅವ್ರ ಮನೆಗೆ. ನಾನ್ ಬರ್ಲಿಲ್ಲ ಅಂತ ಹೇಳಿ ಇವಳೇನ್ ಬರದೆ ಕುತ್ಕೊಳ್ಳಿಲ್ಲ. ಆದ್ರೂ ನಮ್ಮ ದಾರಿ ಅಂದ್ರೆ ತುಂಬಾನೇ ಎಲ್ಲಿಂದ ಬರ್ಬೇಕು, ಅಲ್ಲಿ ಗುಡ್ಡದಿಂದ ಬಂದು ಗುಡ್ಡದಿಂದಾಗಿ ಆಮೇಲೆ ಮನೆಗೆ ಅಂದ್ರೆ ತುಂಬಾ ಒಳಗಡೆ ಬರ್ಬೇಕು, ಹಳ್ಳಿ ಕೂಡ. ಆದ್ರೂ ನಂಗೆ ಬೆಳಿಗ್ಗೆ ಕಷ್ಟ ಆಗ್ತಿತ್ತು. ಬೆಳಿಗ್ಗೆ ಬೇಗ ಬಸ್ ಇವ್ರ ಊರಲ್ಲಿ ಲೇಟ್ ಇಲ್ಲ, ಆ ಬಸ್ಸಿಗೆನೆ ಹೋಗ್ಬೇಕು. ಒಂದೇ ಗವರ್ಮೆಂಟ್ ಬಸ್, ಒಂದೇ ಗವರ್ಮೆಂಟ್ ಬಸ್ ಒಂದಿದ್ದದ್ದು. ಆಮೇಲೆ ಹೋಗುವಂತ ಗಾಡಿಗಳಿತ್ತು, ಆದ್ರೂ ಅಷ್ಟಿರ್ಲಿಲ್ಲ. ಅದು 9 ಗಂಟೆಗೆ 8:45 ಒಂದು ಬಸ್ ಇತ್ತು. ಆದ್ರೆ ಇವಳು ಪಾಪ ಬಂದ್ ಏನ್ ಪ್ರಯೋಜನ ಇಲ್ಲ, ಆದ್ರೂ ಒಂದು ಖುಷಿಯಿಂದ ಬರುದು. ಬಂದ್ ಎಂತ ಆಗ್ಲಿಕ್ಕೆ ಉಂಟು, ಒಂದು ಸಂಜೆ ಬರುದು, ಮರುದಿವಸ ಇವಳು ಅಂದ್ರೆ ಲಾಯರ್ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಿದ್ಲು, ಅಡ್ವೊಕೇಟ್ ಇದ್ದು. ಹಾಗಾಗಿ ಇವಳು ಆಫೀಸಿಗೆ ಆ ಟೈಮಿಗೆ ಜಾಯಿನ್ ಆಗ್ಲೇಬೇಕು. ಹಾಗಾಗಿ ಏನಾಯ್ತಂದ್ರೆ ಬೆಳಿಗ್ಗೆ ಬೇಗ ಇವಳಿಗೆ ಬೇಕಾಗುವಂತ ಟಿಫಿನಿಗೆಲ್ಲ ಹಾಕಿ ಕೊಟ್ಟು ಪಾಪ ಬೇಗ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಬೇಗ ಬೇಗ ಮಾಡಿ ಕೊಟ್ಟಿದ್ದಾರೆ. ಎಷ್ಟಾದ್ರೂ ಫ್ರೆಂಡ್ ಅಲ್ವಾ ಅಂತ ಹೇಳಿ ತುಂಬಾ ಖುಷಿಯಿಂದ ಆ ಕಷ್ಟದ ಕಾಲದಲ್ಲಿ, ಅಂದ್ರೆ ಬಸ್ ಇರ್ಲಿಲ್ಲ, ಗಾಡಿ ಏನೂ ಇಲ್ಲದಂತಹ ಸಂದರ್ಭದಲ್ಲಿ ಕೂಡ ಇವಳು ಮನೆಗೆ ಪಾಪ, ಅದು ಕೂಡ ಏನಾದ್ರೂ ರಿಕ್ಷಾ ಇಲ್ಲ ಅಂತ ಆದ್ರೆ ನಡ್ಕೊಂಡಾದ್ರೂ ಬರ್ತಿದ್ಲು. ಹೌದು. ಆಮೇಲೆ ನಾನು ನನ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಅಲ್ವಾ, ಅಷ್ಟು ಇಷ್ಟ ನಂಗೆ ಅಲ್ಲಿ ಹೋಗುದಂದ್ರೆ ಅವ್ರ ಮನೆಗೆ. ನಾನು ಹೋಗ್ತಾ ಇದ್ದೆ ಅವ್ರ ಮನೆಗೆ. ಹೌದು, ಅರ್ಧ ದಾರಿಗೆ ನಾನು ಹೋಗ್ತಾ ಇದ್ದೆ. ಯಾಕಂದ್ರೆ ಅವಳು ಬರುವಾಗ್ಲೇ, ನೀನ್ ಬರುವಾಗ 6:30 ಆಗ್ತಿತ್ತು. ಹೌದೌದು. ಆದ್ರೂ ಹಾಗೆ ಆಯ್ತಾ. ಆಮೇಲೆ ಅದೇ ರೀತಿ ನಾವು ತುಂಬಾ ಸಲ ಬಂದ್ಲು. ಆಮೇಲೆ ಅವಳ ನಿನ್ನ ಮನೆಯ ಗೃಹ ಪ್ರವೇಶ ಆಯ್ತಲ್ಲ, ಗೃಹ ಪ್ರವೇಶಕ್ಕೂ ಇವಳು ನಂಗೆ ಇನ್ವೈಟ್ ಮಾಡಿದ್ಲು. ಬಟ್ ನನ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಏನೋ ಕಾರಣಾಂತರದಿಂದ ಎಲ್ಲಿಗೂ ಹೋಗ್ಲಿಕ್ಕಿತ್ತ ಏನೋ ಗೊತ್ತಿಲ್ಲ. ಬಟ್ ಏನ್ ಮಾಡಿದೆ ಅಂದ್ರೆ ನನ್ಗೆ ಬೇಜಾರಾಯ್ತು, ನಾನು ಹೋಗ್ಲಿಲ್ಲ ಅಲ್ಲ, ಇವಳಿಗೂ ಬೇಜಾರಾಯ್ತು. ನನ್ನ ಫ್ರೆಂಡ್ ಆಗಿ ಇವಳು ನನ್ನ ಗೃಹ ಪ್ರವೇಶಕ್ಕೆ ಬರ್ಲಿಲ್ಲ ಅಲ್ವಾ ಅಂತ. ಆದ್ರೂ ನನ್ಗೆ, ನಾನು ಅಮ್ಮನಲ್ಲಿ ತುಂಬಾ ರಿಕ್ವೆಸ್ಟ್ ಮಾಡಿದೆ, ಅಮ್ಮ ನನ್ಗೆ ಗೃಹ ಪ್ರವೇಶಕ್ಕೆ ಅಂತೂ ಹೋಗ್ಲಿಕ್ಕೆ ಆಗ್ಲಿಲ್ಲ, ಹೀಗೆ ನಾನ್ ಮನೆ ನೋಡ್ಕೊಂಡ್ ಬರ್ತೇನೆ ಅಂತ ಹೇಳಿದೆ. ತುಂಬಾ ರಿಕ್ವೆಸ್ಟ್ ಮಾಡಿದೆ. ಬಟ್ ನನ್ನ ಅಮ್ಮ ಬಿಡ್ತಿರ್ಲಿಲ್ಲ. ಬೇಡ, ಗೃಹ ಪ್ರವೇಶ ಆಯ್ತಲ್ಲ, ಇನ್ನೆಂತಕ್ಕೆ ಹೋಗುದು, ತೊಂದ್ರೆ ಇಲ್ಲ, ಅವಳು ಬರ್ತಾ ಇರ್ತಾಳಲ್ಲ, ಯಾವಾಗಾದ್ರೂ ಒಮ್ಮೆ ಹೋಗು, ಮೊನ್ನೆ ಹೋಗ್ಬೇಕಿತ್ತು, ಇನ್ನೆಂತಕ್ಕೆ ಹೋಗುದು ಅಂತ ಹೇಳಿದ್ರು. ಆದ್ರೂ ನಾನು ತುಂಬಾ ರಿಕ್ವೆಸ್ಟ್ ಮಾಡಿದೆ. ಮತ್ತೆ ನನ್ನ ಚಿಕ್ಕಮ್ಮನ ಮಗಳೊಬ್ಳಿದ್ಲು, ಅವಳನ್ನು ಕರ್ಕೊಂಡು, ನಾನು ಒಬ್ಬಳೇ ಹೋಗ್ತಿರ್ಲಿಲ್ಲ, ನನ್ನ ಅಮ್ಮ ಒಬ್ಬಳನ್ನೇ ಬಿಡ್ತಿರ್ಲಿಲ್ಲ. ಹಾಗೆ ನನ್ನ ಚಿಕ್ಕಮ್ಮನ ಮಗಳನ್ನು, ಯಾರು ಗೊತ್ತಾಯ್ತಾ, ಅವಳು ನನ್ನೊಟ್ಟಿಗೆ ಬಂದಿಲ್ಲಲ್ಲ, ಒಂದು ಸಣ್ಣ ಹುಡುಗಿ, ನೆನ್ಪಿಲ್ಲ ಅಲ್ಲ, ಅವಳನ್ನು ಕರ್ಕೊಂಡು ನಾನು ಹೋದೆ ಗೃಹ ಪ್ರವೇಶಕ್ಕೆ. ಸಾರಿ, ಗೃಹ ಪ್ರವೇಶದ ನಂತರ ಹೋದೆವು. ಆ ದಿನ ನಾವು ಸ್ಟೇ ಆದೇವಾ ಮನೆಯಲ್ಲಿ. ಆ ದಿನ ಒಂದಿನ ಸ್ಟೇ ಆಗಿದೆ. ಹೌದು, ಒಂದಿನ ನಾವು ಅಲ್ಲಿ ಕೂತ್ವಿ. ಆಮೇಲೆ ಅಂದ್ರೆ ಇವರ ಮನೆಯಲ್ಲಿ ಯಾರಿಲ್ಲ, ಇವಳೊಬ್ಳೆ, ನೀನೊಬ್ಳೇ ಹುಡುಗಿ ಅಲ್ವಾ. ಅಮ್ಮ ಮತ್ತೆ ಅಣ್ಣಂದಿರು ಅವರವರ ಪಾಡಿಗೆ ಪಾಪ ಇರ್ತಾರೆ. ಇವಳಿಗೆ ಹೇಗೆ ಅಣ್ಣವು ಅದೇ ರೀತಿ ನನ್ಗೂ ಅಣ್ಣನವರ ಹಾಗೆ ಇದ್ರು ಅವರು. ಹಾಗೆ ತುಂಬಾ ಖುಷಿಯಾಗಿತ್ತು ಅವರ ಮನೆಯಲ್ಲಿ. ಆದ್ರೆ ಇವಳು ನಾನು ಅವರ ಮನೆಗೆ ಹೋದ್ರೆ ನಾವಿಬ್ರು ಪಟ್ಟಂಗ ಹೊಡಿದ್ದು. ಅಮ್ಮ ಪಾಪ ಎಲ್ಲ ಕೆಲಸ ಮಾಡುದು, ಅಮ್ಮ ತುಂಬಾ ಕೆಲಸ ಮಾಡ್ತಿದ್ರು. ಹಾಗೆ ಏನಾಯ್ತಂದ್ರೆ ನಾನು ಹೇಳಿದೆ, ನನ್ಗೂ ಬೇಜಾರಾಗ್ತಿತ್ತು, ಯಾಕಂದ್ರೆ ನಾನು ನನ್ನ ಅಮ್ಮನಿಗೆ ಹೆಲ್ಪ್ ಮಾಡ್ತೇನೆ, ನನ್ನ ಅಮ್ಮನಿಗಿಂತ ಜಾಸ್ತಿ ನಾವೇ ಮಾಡ್ತಿದ್ದೆವು, ಯಾವ್ದು ಕೆಲಸ ಕೊಡ್ತಿರ್ಲಿಲ್ಲ. ಆದ್ರೆ ಇವಳು ಯಾಕೆ ಇಷ್ಟು ಆರಾಮ ಮಾಡ್ತಿದ್ದಾಳೆ ಅಂತ ಹೇಳಿ ನಾನು ಎಷ್ಟೋ ಸಲ ಹೇಳಿದೆ, ಪಾಪ ಅಮ್ಮನಿಗೆ ಚೂರು ಹೆಲ್ಪ್ ಮಾಡು, ಯಾಕೆ ಹಾಗೆ ಅವ್ರು ಕಷ್ಟ ಪಡ್ತಿದ್ದಾರಲ್ಲ ಅಂತ. ಇಲ್ಲ, ನಂಗೆ ಅಮ್ಮ ಬೈತಾ ಇದ್ರು, ಕೆಲ್ಸ ಮಾಡೋದಿದ್ರೆ ಬಾ ಕೆಲ್ಸ ಮಾಡಂತ. ಆದ್ರೂ ನಾನು ಜಾಸ್ತಿ ಕೆಲ್ಸ ಮಾಡ್ಲಿಕ್ಕೆ ನಂಗೆ ಸ್ವಲ್ಪ ಲೇಜಿ.
ಹೌದೌದು ಉದಾಸೀನ ನಿಜವಾಗ್ಲು ಹೌದು. ಆದ್ರೆ ಅವಳನ್ನು ಅಷ್ಟು ಕೊಂಡಾಟದಲ್ಲಿ ಬೆಳೆಸಿದ್ದಾರೆ ಅಂತ ಹೇಳ್ಬೋದು. ಅಮ್ಮ ಏನು ಜೋರ್ ಮಾಡುದಿಲ್ಲ ಅಥವಾ ನಿನ್ನ ದೂರ ನನ್ನಲ್ಲಿ ಹೇಳ್ತಿರ್ಲಿಲ್ಲ ಅಮ್ಮ. ಯಾಕಂದ್ರೆ ಅವರಿಗೆ ನನ್ನ ಮಗಳು ಪಾಪ ಕೆಲ್ಸಕ್ಕೆ ಹೋಗ್ತಾಳಲ್ಲ, ಬಂದ್ ಯಾಕೆ ಕೆಲ್ಸ ಮಾಡ್ಬೇಕು ಅಂತ ಹೇಳಿ. ಆದ್ರೂ ನಾನೇನ್ ಮಾಡಿದೆ ಗೊತ್ತುಂಟ,